ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ನ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು, ಎಲ್ಲ ನಿರ್ದೇಶಕರುಗಳು ಇವತ್ತು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಕುರುನಾಡು ವ್ಯಾಪ್ತಿಯಲ್ಲಿ ನಮ್ಮ ಸಮುದಾಯ ಜೊತೆಗಿದ್ದಾರೆ. ಏನು ಹೇಳಲಿಕ್ಕೆ ಹೋಗುದಿಲ್ಲ, ಸಮಯ ಮೀರಿದೆ. ನಮಗಂತೂ ಬಹಳ ಸಂತೋಷ ಇದೆ. ಒಂದಂದ್ರೆ ಬಹುಶಃ ನಮ್ಮ ಈ ಜನಶಿಕ್ಷಣ ಟ್ರಸ್ಟ್ ಒಂದು ನಮ್ಮ ರಾಜ್ಯ ದೇಶದಲ್ಲಿ ಗುರುತಿಸಲ್ಪಟ್ಟ ಒಂದು ಸೇವಾ ಸಂಸ್ಥೆ. ಇದಂದ್ರೆ ಈ ಸಂಸ್ಥೆ ಹೇಗೆಂದ್ರೆ ಸಂತೋಷ್ ಕುಮಾರ್ ಹೇಳಿದ್ರು, ಇದು ಜನರ ಸಂಸ್ಥೆ, ಜನ ಬೆಂಬಲದಲ್ಲಿರುವಂತಹದ್ದು. ಹಾಗಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಬಹಳ ಸಂತೋಷ ಆಗಿದೆ. ಇದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಜಿ ಶೀಲಾ ಮೇಡಮ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಎಲ್ಲ ನಿರ್ದೇಶಕರುಗಳಿಗೆ, ಎಲ್ಲ ಹಿರಿಯರಿಗೆ ಪ್ರೀತಿಪೂರ್ವಕ ಸ್ವಾಗತ ಕೋರ್ತೇನೆ. ಈಗಾಗಲೇ ನಮ್ಮೆಲ್ಲ ಪ್ರಸ್ತಾಪ ಇದೆ. ನಮ್ಮ ಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯ ಮೂಲಕ 2 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ CSR ನಿಧಿಯಿಂದ ಬಹುಶಃ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮಗೆ ಬಂದಿದೆ. ಇದನ್ನು ನಾವು ಬಹಳ ಪ್ರಾಮಾಣಿಕವಾಗಿ ಅರ್ಹ ಜನರಿಗೆ, reach to the unreached people. We have reached the benefit to the unreached people. We have tried for that, Madam and President already visited all the projects and seen the program. ಅದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಪ್ರಗತಿ ವರದಿಯನ್ನು ಮಾಡಿದ್ದೇವೆ. ಅದನ್ನು ಅಧ್ಯಕ್ಷರು ಬಿಡುಗಡೆ ಮಾಡಿ ನಮ್ಮ ಇಲ್ಲಿಗೆ ಕಾರ್ಯಕ್ರಮವನ್ನು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅದನ್ನು ಒಂದು ವರದಿಯನ್ನು ಬಿಡುಗಡೆ ಮಾಡಿಕೊಳ್ತೇವೆ. ಅನುದಾನ MEIಯಿಂದ ಪಡೆದು ಜನಶಿಕ್ಷಣ ಟ್ರಸ್ಟ್ ವತಿಯಿಂದ ಹೆಣ್ಮಕ್ಳಿಗೆ ಸ್ವಿಂಗ್ ಮಿಷಿನ್ನು ಮತ್ತು ಡ್ರಿಂಕಿಂಗ್ ವಾಟರ್ ರಿನೋವೇಷನ್, ಸೋಲಾರ್ ಹೋಮ್ ಲೈಟಿಂಗ್ ಮತ್ತು ಬ್ಲ್ಯಾಕ್ ಸ್ಮಿತ್ ವರ್ಕ್ ಶೆಡ್ ಮತ್ತು ವರ್ಮಿ ಕಾಂಪೋಸ್ಟ್ ಇದಿಷ್ಟು ನೀವು ಮಾಡ್ಕೊಂಡಿದ್ದೀರಾ. ಬಹುಶಃ ನನಗೆ ಗೊತ್ತಿರಲಿಲ್ಲ ಸಾಹೇಬ್ ಇಷ್ಟೊಂದೆಲ್ಲ ಮಾಡಿದ್ದಾರೆ. ಬರೀ ಸ್ಕೂಲು ಕಾಲೇಜಸ್ ಅಂತ ಅಂದ್ಕೊಂಡಿದ್ದೆ. ಸೊ ಈ ಥರ ಶಿಕ್ಷಣ ಟ್ರಸ್ಟು ಕೂಡ ಮಾಡಿದ್ದಾರೆ ಅಂಥೇಳಿ ತುಂಬ ಸಂತೋಷ ಆಗ್ತಾಯಿದೆ. ನಿಮ್ಮ ಎಲ್ರಿಗೂ ಮತ್ತು ಸಾಹೇಬ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಗೊತ್ತಿಲ್ಲ, ಎಲ್ಲ ಕಡೆ ಓದೋರೆಲ್ಲ ಮತ್ತೆ ಏನಾದರೂ ಅನುದಾನ ಕೊಡಿ ಅಂತ ಎಲ್ಲರೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಂದೆರಡು ಮಾತು. ದೇಶದಲ್ಲಿ ಈ ಥರ CSR ಫಂಡ್ ಒಂದು ಸಂಸ್ಥೆಗೆ ಅರ್ಜಿ ಇಲ್ಲದೆ ನೇರವಾಗಿ ಒಂದು ಪೈಸೆ ಇಲ್ಲ ಚೆಕ್ ಮೂಲಕ ಬಂದಿದ್ದು ಬೇರೆ ಯಾವುದೇ ಕಂಪನಿಯಿಂದ ಈ ಥರ ಬರಲಿಕ್ಕೆ ಸಾಧ್ಯ ಇಲ್ಲ. ಮನವಿಲ್ಲ, ಬಂದಿದೆ. ಬಂದದನ್ನು 100ಕ್ಕೆ 100 ಜನರಿಗೆ ಮುಟ್ಟಿಸಿದ್ದೇವೆ. ನಮಗೆ ಇರುವುದೇನೆಂದರೆ ಟ್ರಸ್ಟ್ ಮೂಲಕ ಅಂತಲ್ಲ, ಈ ಗ್ರಾಮ ಇವತ್ತು ದೇಶದ ಗಮನ ಸೆಳೆದಿದೆ. ಕೊರೋನಾದ ಒಂದು ಅಭಿಯಾನದಲ್ಲಿ ಬೆಸ್ಟ್ ಪ್ರಾಕ್ಟೀಸಲ್ಲಿ ಪ್ರಧಾನಮಂತ್ರಿಯ ಗಮನ ಸೆಳೆದ ಪಂಚಾಯತ್ ಬಾಳೆಪುಡಿ. ನಮ್ಮ ರಾಜ್ಯದ 3 ಪಂಚಾಯತ್ಗಳಲ್ಲಿ ಬಾಳೆಪುಡಿ ಹೊಂದಿದೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮವನ್ನು ಏನು ಪ್ರಧಾನಮಂತ್ರಿಗಳ ಒಂದು ಕಲ್ಪನೆ ಉಂಟು, ಸುಸ್ಥಿರವಾದ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ ನಾವು ಈ ಗ್ರಾಮದಲ್ಲಿರುವ ಪ್ರತಿ ಮನೆಗೆ ಒಂದು ಸೋಲಾರ್ ವಿದ್ಯುತ್ ಕೊಡಬೇಕು. 4 ಸರ್ಕಾರಿ ಶಾಲೆ ಉಂಟು. 3 ಸರ್ಕಾರಿ ಶಾಲೆಗೆ ಸೋಲಾರ್ ಸ್ಮಾರ್ಟ್ ಕ್ಲಾಸ್ ಆಗಿದೆ. 1 ಸರ್ಕಾರಿ ಶಾಲೆ ಬಾಕಿ ಉಂಟು. ಆ ಸರ್ಕಾರಿ ಶಾಲೆಗೆ ಒಂದು ಆದಷ್ಟು ಬೇಗ ಒಂದು ಸ್ಮಾರ್ಟ್ ಕ್ಲಾಸ್ ಆದರೆ ಇಡೀ ನಮ್ಮ ದೇಶದಲ್ಲಿ ಒಂದು ಪಂಚಾಯತಲ್ಲಿ ಎಲ್ಲ ಸರ್ಕಾರಿ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಪಡೆದ ಮೊದಲ ಪಂಚಾಯತ್ ಆಗ್ತದೆ. 2ನೇ ಸಲ ದೇಶದ ಗಮನ ಸೆಳೆಯುವಂಥ ಅವಕಾಶ ಉಂಟು. 2ನೇದು, ಈ ಪಂಚಾಯತ್ ವ್ಯಾಪ್ತಿಯಲ್ಲಿರುವ STSC ಕುಟುಂಬಗಳಿಗೆ ಪಂಚಾಯತ್ ವತಿಯಿಂದ ಸೋಲಾರ್ ದೀಪ ಕೊಡ್ತಿದೆ. ಒಂದು ಕೊರಗ 2-3 ಕೊರಗ ಕುಟುಂಬಗಳಿಗೆ ಕೂಡ ತಮ್ಮ ಕಂಪನಿಯಿಂದ ಸಹಾಯ ಸಿಕ್ಕಿದೆ. ನಮಗೆ ಈ ಗ್ರಾಮದಲ್ಲಿರುವ ಬಡವರ ಮನೆಗಳಿಗೆ ಸೋಲಾರ್ ದೀಪ ಹಾಕಲಿಕ್ಕೆ ಫುಲ್ ಉಂಟಲ್ಲ, ಅಟ್ಲೀಸ್ಟ್ 1,000-2,000 ಇನ್ಸೆಂಟಿವ್ ಕೊಟ್ಟರೆ ಅತಿ ಶೀಘ್ರವಾಗಿ ಗ್ರಾಮವನ್ನು ಸೋಲಾರ್ ಗ್ರಾಮ ಮಾಡಲಿಕ್ಕೆ ಆಗ್ತದೆ. ಅದಲ್ಲದೆ ನಾವು ಇಲ್ಲಿ ಇರುವ ಆಸ್ಪತ್ರೆಗೆ ಒಂದು ಸೋಲಾರ್ ವಿದ್ಯುತ್ ಅಳವಡಿಕೆ ಮಾಡಲಿಕ್ಕೆ ಅದಕ್ಕೆ ನಾವು MLA ಮತ್ತು ಜಿಲ್ಲಾಪಂಚಾಯತ್ ಫಂಡಿನಿಂದ, ಸೆಲ್ಕೋ ಫಂಡಿನಿಂದ ಒಂದು ನೆರವು ತೆಗೆದುಕೊಂಡಿದ್ದೇವೆ. ನಾನು ಇವತ್ತು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ತಾವು ಬಂದಿದ್ದೀರಿ. ಒಂದು ಅಪರೂಪದ ಕಂಪನಿ. ಮಾನ್ಯ ಸಂತೋಷಣ್ಣನವರು ಈ ಕಂಪನಿಗೆ ಒಂದು ಅಧ್ಯಕ್ಷ ಸ್ಥಾನ ಬಂದ ಮೇಲೆ ಬೇರೆ ಯಾವುದೇ ಈ ಥರದ ಅಕಾಡೆಮಿಗಳು ಅಥವಾ ಬೋರ್ಡುಗಳು ಮಾಡದ ಕೆಲಸವನ್ನು ಮಾಡೋದು ಪ್ರಾಮಾಣಿಕತೆಯಿಂದ ಮಾಡಿ ತೋರಿಸಿದ್ದಾರೆ. ಅದು ಒಂದು ಆ ಕಂಪನಿ ಗೌರವ ತರುವ ಕೆಲಸ ಮಾಡಿದ್ದಾರೆ, ಜಿಲ್ಲೆಗೆ ಗೌರವ ತರುವ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತಹದ್ದು. ಈಗ ಮಾನ್ಯ ಸಂತೋಷಣ್ಣನವರು ಒಂದೆರಡು ಮಾತು ಹೇಳಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಂಪನಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಲಾಭದಾಯಕ ಸಂಸ್ಥೆಯಲ್ಲಿ ಒಂದಾದ ಈ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿನ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀಮತಿ ಜಿ ಶೀಲರವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಕಂಪನಿ ಜನರಲ್ ಮ್ಯಾನೇಜರ್ ಪ್ರಕಾಶ್ ಅವರು ನಮ್ಮೊಟ್ಟಿಗಿದ್ದಾರೆ. DGMಗಳಾದ ಶರಣಪ್ಪ ಮತ್ತು ತಿಮ್ಮಣ್ಣನವರು ನನ್ನೊಟ್ಟಿಗಿದ್ದಾರೆ. ಸೀನಿಯರ್ ಶೆಟ್ಟರ ಬಗ್ಗೆ ಮಾತನಾಡಲಿಕ್ಕೆಲ್ಲ, ನಮ್ಮ ಕೃಷ್ಣಮೂಲಿಯರವರ ಬಗ್ಗೆ ಮಾತನಾಡಲಿಕ್ಕೆಲ್ಲ. ಅದು ನಲಿದಾಡುವ ದೇವರೆಂಬ ಮಾತಿನಂತೆ ತನಗೆ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ತನ್ನನ್ನು ಸಮಾಜಕ್ಕೆ ಅರ್ಪಣೆ ಮಾಡಿದಂಥ ಶಕ್ತಿಗಳಲ್ಲಿ ಒಂದಾದಂಥ ಇಬ್ಬರು
ಇವರು ನನ್ನಲ್ಲಿ ಯಾವಾಗಲೂ ಒಂದು 50,000 ಇದು ಅನುದಾನ ಕೊಡಿ, 1 ಲಕ್ಷ ಅನುದಾನ ಕೊಡಿ, ಇಲ್ಲ ಹೆಲ್ಪ್ ಕೇಳಿದ ಪುಣ್ಯಾತ್ಮರ ಅಲ್ಲವೇ ಅಲ್ಲ. ಆದರೆ ನಾನು ಇಷ್ಟು 15 ಶಾಲೆ, ಈ ಆಶ್ರಮ, ಈ ಜನಶಿಕ್ಷಣ ಟ್ರಸ್ಟ್ ಎಲ್ಲರಿಗೂ ಕೂಡ ನಾನು ನಿತ್ಯ ನಿರಂತರ ತಿರುಗುವವನು. ನನಗೆ ಗೊತ್ತಿತ್ತು ಎಲ್ಲಿಗೆ ಕೊಟ್ಟರೆ ಏನು ಲಾಭ ಆಗ್ತದೆ. ನಾನು ಇದರಲ್ಲಿ ನರೇಂದ್ರ ಮೋದಿಜಿಯವರ ಚಿಂತನೆಯ ಪ್ರಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾಕೆಂದರೆ 1 ಪೈಸೆ ಕೂಡ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಇವರೆಲ್ಲ ದುಡಿದ ಬೆವರಿನಿಂದ ಸಾವಿರಾರು ಕಾರ್ಮಿಕರು ರಾತ್ರಿ ಆಗಲು ದುಡಿದ ಕಾರಣ ಆ ಲಾಭಾಂಶದ ಅಂಶವನ್ನು ಬ್ಯಾಂಗ್ಳೂರಿನಿಂದ ಕರಾವಳಿ ಪ್ರದೇಶದ ಈ ಕುಗ್ರಾಮಕ್ಕೆ ತರುವುದು ಅದು ಸಣ್ಣ ಸುಲಭದ ಸಂಗತಿ ಅಲ್ಲ. ಯಾಕೆಂದರೆ ಇವಾಗ ಸರ್ಕಾರದಿಂದ ಬರುವ ಯಾವುದೇ ಅನುದಾನ ಕೂಡ 1 ಲಕ್ಷದಲ್ಲಿ 50,000 ಕೆಲಸ ಮಾತ್ರ ಆಗೋದು. ಆದರೆ ನನ್ನ ಮನಸ್ಸಿನೊಳಗೆ ಒಂದಿತ್ತು ರಮೇಶಣ್ಣ, ಇದರಲ್ಲಿ 1 ಪೈಸೆ ಕೂಡ 99.99% ಅಲ್ಲ, 100ಕ್ಕೆ 100% ಅದರೊಟ್ಟಿಗೆ ಕಡಿಮೆ ಆದರೆ ಕೈಯಿಂದ ಹಾಕೋದು ನಮ್ಮ ಲೆಕ್ಕಾಚಾರದಲ್ಲಿ. ಆಯಾಯ ಸ್ಕೂಲ್ನ, ಆಯಾಯ ಕಾಲೇಜಿನ, ಆಯಾಯ ಆಶ್ರಮದ ಜನಶಿಕ್ಷಣ ಟ್ರಸ್ಟ್ನ ಅಕೌಂಟ್ ನಂಬರ್ಗೆ ಡೈರೆಕ್ಟ್ ಆಗಿ ನಮ್ಮ ಕಂಪನಿಯಿಂದ ಚೆಕ್ ಕೊಟ್ಟದ್ದು. ನನಗೆ ಹೇಳ್ಬೋದಿತ್ತು, ನನ್ನೊಟ್ಟಿಗೆ ತುಂಬ ಜನರು ನಮ್ಮವರಿದ್ದಾರೆ, ನನ್ನ ಪಾರ್ಟಿಯವರು, ಬೇರೆಯವರು, ಅವ್ರಿಗೆ ಹೋಗಿ ಕೆಲಸ ಮಾಡಿ ಅಂತ. ಇಲ್ಲ, ಯಾರ ಸಂಸ್ಥೆ ಉಂಟು ಅವರೇ ಕೆಲಸ ಮಾಡಬೇಕು, ಯಾವ ಶಾಲೆ ಉಂಟು ಅವರೇ ಕೆಲಸ ಮಾಡಬೇಕು, ಯಾವ ಕಾಲೇಜ್ ಉಂಟು ಅವರೇ ಕೆಲಸ ಮಾಡಬೇಕು. ನೋಡುವಾಗ 2 ಲಕ್ಷ ರೂಪಾಯಿದ ಒಂದೊಂದು ಟಾಯ್ಲೆಟ್ ಮಾಡಿದ್ದಾರೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು 4-5 ಲಕ್ಷ ರೂಪಾಯಿ ನಾವು ಕೊಟ್ಟರು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮೇಡಮ್ಗೆ, ನಮ್ಮ ಇವರಿಗೆಲ್ಲ ಸರ್ಪ್ರೈಸ್ ಆಯಿತು. ಇಲ್ಲಿ ಫರ್ನಿಚರನ್ನು ನೋಡಿದೆವು, ಸೋಲಾರ್ ಲೈಟ್ಗಳನ್ನು ನೋಡಿದೆವು, ಈ ಬೇರೆ ಬೇರೆ ರೂಮನ್ನು ನೋಡಿದೆವು. ಅಣ್ಣನವರಿಗೆ ಗೊತ್ತುಂಟು, ಪೂಪಾಡಿ ಕಾಲ ಶಾಲೆಯಲ್ಲಿ 2 ಲಕ್ಷ, ಟೈಲ್ಸ್ಗೆ ಸ್ವಲ್ಪ ಕೊಟ್ಟು ಸಾಧ್ಯವಿಲ್ಲ 2 ಲಕ್ಷದಲ್ಲಿ ಮಾಡಲಿಕ್ಕೆ. ಸಾಧ್ಯ ಉಂಟಾ ಸರ್? ಇಲ್ಲಿ ಅದು ಎಷ್ಟು 12 ಎಷ್ಟು ಇದು ಮಿಷಿನ್ ಕೊಟ್ಟದ್ದು ನಾವು 10 ಮತ್ತೊಂದು ಕೊಟ್ಟಿದ್ದೆ. ಹೌದು, ಕಡಿಮೆ ಆಯ್ತು ಅಂತ ಹೇಳಿದ್ದಕ್ಕೆ ಹನ್ನೊಂದು ಮಿಷಿನ್ ತುಳುವಿನಲ್ಲಿ ಆಚಾರ್ಯ ಕೊಟ್ಟಂತ ಇದು ಬ್ಲ್ಯಾಕ್ ಸ್ಮಿತ್ ಇದು 3 ಬಾವಿ, ಸೋಲಾರ್ ಲೈಟ್, ಇದೆಲ್ಲ 2 ಲಕ್ಷ ರೂಪಾಯಿದಲ್ಲಿ ಆಗಲಿಕ್ಕೆ ಸಾಧ್ಯತೆ ಉಂಟಾ? ಇಂಪಾಸಿಬಲ್. ಇದು ಅಷ್ಟು ಆ ವಿಶಾಲವಾದ ಹೃದಯದಲ್ಲಿ, ಸ್ವಚ್ಛ ವಾತಾವರಣದಲ್ಲಿ, ಆ ಬಡಬಗ್ಗರಿಗೆ ಇಲ್ಲಿ 11 ಮಿಷಿನ್ ಕೊಟ್ಟಿದ್ದೇವೆ. ನಾವು ಕೇಳಲಿಲ್ಲ ಮುಸಲ್ಮಾನರಿಗೆ ಕೊಟ್ಟಿದ್ದೀರಾ, ಕ್ರಿಶ್ಚಿಯನ್ರಿಗೆ ಕೊಟ್ಟಿದ್ದೀರಾ, ಹಿಂದೂಗಳಿಗೆ ಕೊಟ್ಟಿದ್ದೀರಾ, ಯಾರಿಗೆ ಅವಶ್ಯಕತೆ ಉಂಟು ಕೊಡಿ. ಯಾರಿಗೆ ಅವಶ್ಯಕತೆ ಉಂಟು ಅವರು ನಮ್ಮ ಪಾರ್ಟಿಯವರ, ನಮ್ಮ ಸಂಬಂಧಿಕರ, ನಮ್ಮ ಹತ್ತಿರದವರ, ನನ್ನ ಗುರ್ತದವರು ಇಲ್ಲ. ಜನಶಿಕ್ಷಣ ಟ್ರಸ್ಟ್ ಯಾರಿಗೆ ಕೊಡಲಿಕ್ಕೆ ಅವರಿಗೆ ಅವಶ್ಯಕತೆ ಉಂಟು ಅವರಿಗೆ ಕೊಡಿ ಅಂತ ಹೇಳಿದ್ದು. ಶಾಲೆಯಲ್ಲಿ ಕೂಡ ಅನುದಾನ ಕೊಡುವಾಗ ಹೇಳಿದ್ದು, ನಿಮ್ಮ ಶಾಲೆಗೆ ಏನು ಅವಶ್ಯಕತೆ ಉಂಟು ಅದನ್ನು ಮಾಡಿ. ನಾನು ಹೇಳ್ತೇನೆ ಅದನ್ನೇ ಮಾಡಿ ಅಂತ ಹೇಳಿದರೆ ಅದು ಆಗಲಿಕ್ಕಿಲ್ಲ ಚಂದ್ರಣ್ಣ, ಆಗ್ತದ? ಇದರಲ್ಲಿ ಈ ರೀತಿಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೆ ವಿಶೇಷ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜನಶಿಕ್ಷಣ ಟ್ರಸ್ಟಲ್ಲಿ ನಿತ್ಯ ನಿರಂತರವಾಗಿ ಹೋರಾಟ ಮಾಡುವಂಥ, ನಿತ್ಯ ನಿರಂತರವಾಗಿ ಇದರಲ್ಲಿ ಶ್ರಮಿಸುವಂಥ, ನಿತ್ಯ ನಿರಂತರವಾಗಿ ಸೌಲಭ್ಯವನ್ನು ಪಡೆಯುವಂಥ ನಿಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇವಾಗ ನಿಜವಾಗಿ ಕೊರೋನಾ ಸಮಯದಲ್ಲಿ ಕೂಡ 75 ವರ್ಷದಲ್ಲಿ ಅತ್ಯಂತ ಜಾಸ್ತಿ ಪ್ರೊಡಕ್ಷನ್ ಆಗಿ ದಾಖಲೆಯನ್ನು ನಿರ್ಮಿಸ್ತಾ ಇದೆ. ಮೊದಲ ಎಂ ಡಿ ಇದ್ದಾರೆ, ಅದಕ್ಕೆ ಅತ್ಯಂತ ಅನುಭವವಿರುವ ಜನರಲ್ ಮ್ಯಾನೇಜರ್ ಇದ್ದಾರೆ, ಅದಕ್ಕೆ ಬೇಕಾದ AGM 17 ಜನ ಅಧಿಕಾರಿಗಳಿದ್ದಾರೆ. ನಾನು ಒಂದೊಂದು ಸಾರಿ 8 ಗಂಟೆಗೆ ರಾತ್ರಿ ಫೋನ್ ಮಾಡಿದರೂ ಕೂಡ ಅವರು ಕಂಪನಿಯಲ್ಲಿ ಇರ್ತಾರೆ, ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡುವಾಗ ಕೂಡ ಕಂಪನಿಯಲ್ಲಿ ಇರ್ತಾರೆ. ನಾನು ನೋಡುವ ಅತ್ಯಂತ ಒಂದು ಸರ್ಕಾರಿ ಕಂಪನಿಯಲ್ಲಿ ಈ ರೀತಿ ದುಡಿಯಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಮ್ಮ ಸರ್ಕಾರಿ ಶಾಲೆಯ ಬೆಟರ್ಮೆಂಟ್ ಕಮಿಟಿ STMC ಅಧ್ಯಕ್ಷರು ನಮಗೆ ಖುಷಿ ಆಗ್ತದೆ, ಹೇಗೆ ಕೆಲಸ ಮಾಡ್ತಾರೆ. ಅದೇ ರಾಜಕೀಯ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ, ಪಾಪದ ಮಕ್ಕಳಿಗೆ ಏನಾದರೂ ಪ್ರಯೋಜನ. ಇದು ಅವಕಾಶ ನನಗೆ ಸಿಕ್ಕಿದೆ ಅಲ್ಲ. ನಿಮ್ಮ ಲೆಕ್ಕಾಚಾರ, ನನಗೆ ಇಲ್ಲಿ ಬರುವಾಗ ನಾನೊಬ್ಬ ಕಂಪನಿಯ ಚೇರ್ಮನ್, ಇಲ್ಲ ನಾನೊಂದು ಪಕ್ಷದ ಉನ್ನತ ಸ್ಥಾನಮಾನದಲ್ಲಿದ್ದೇನೆ, ಇಲ್ಲದಿದ್ದರೆ ನಾನೊಬ್ಬ MLA ಇಲ್ಲ. ನಾನು ಬರುವಾಗ ಸೀನಣ್ಣ ಮತ್ತು ಕೃಷ್ಣಣ್ಣ ಅವರು ಇಷ್ಟೆಲ್ಲ ಎದ್ದರಿದ್ದೆ, ನಾನು ಅವರೊಟ್ಟಿಗೆ ಹೋಗುವ ಮಾಮೂಲಿ ಮನುಷ್ಯ. ನನ್ನ ಮನಸ್ಸಿಗೆ ಬರೋದು ಹಿರಿಯರಿಗೆ ಗೌರವ ಕೊಡ್ತು, ನನ್ನ ಹಿರಿಯರು ಕಲಿಸಿಕೊಟ್ಟಿದ್ದಾರೆ. ನನಗೆ ಜನರು ನನ್ನನ್ನು ಪ್ರೀತಿ ಮಾಡ್ತಾರೆ, ನನಗೆ ಅತ್ಯಂತ ಖುಷಿ ಆಗ್ತದೆ. ಇದಕ್ಕಿಂತ ಬೇರೇನು ಬೇಕು ಆಚಾರ್ಯ? ಆಯ್ತು, ಏನು ಬೇಡ. ದೇವರು ಎಲ್ಲ ಕೊಟ್ಟಿದ್ದಾರೆ. 12 ಭಾಷೆ ಮಾತನಾಡುವಾಗ ಅವರವರ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಆ ದೇವರು ಇದು ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಇದು. ಈಗ ಇದೆಲ್ಲ ಅನುದಾನ ಬಂದು ಇಷ್ಟೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅದು ಅವರವರಿಗೆ ಮುಟ್ಟಿದೆ ಅಲ್ಲ, ಅದಕ್ಕೆ ನಾವು ಸಾರ್ಥಕ. ನಮ್ಮ ಕಂಪನಿಯ MEI ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ದಕ್ಷಿಣ ಕನ್ನಡದ ಮೂಲೆ ಮೂಲೆಯಲ್ಲಿ ಕೂಡ ಈಗ ಹೆಸರು ಗೊತ್ತಾಗಿದೆ. ಇನ್ನಷ್ಟು ಅನುದಾನ, ಕೋಟ್ಯಾಂತರ ಅನುದಾನ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದರಲ್ಲಿ ಎಷ್ಟು ಲಾಭಾಂಶ ಉಂಟು ನನಗೆ 100ಕ್ಕೆ 100 ವಿಶ್ವಾಸ ಉಂಟು. MD ಅವರಾಗಲಿ, ಜನರಲ್ ಮ್ಯಾನೇಜರ್ ಆಗಲಿ, DGM, ನಮ್ಮ ಕಂಪನಿಯ 6 ಜನ ಡೈರೆಕ್ಟರ್ನವರು, ದೊಡ್ಡವರು, IAS ಆಫೀಸರ್ನವರು, ಅವರು ಕೂಡ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡುವುದೇ ಇಲ್ಲ, ಮಾಡುವವರೆಲ್ಲ ಕೊಂಡೋಗಿ ಮಂಗಳೂರಿಗೆ ಅಂತ ಹೇಳ್ತಾರೆ.
ಅವರಿಗೆ ವಿಶ್ವಾಸ ಉಂಟು ಇದು 100ಕ್ಕೆ 100 ಫಲಪ್ರದವಾಗ್ತದೆ. ನಮಗೂ ನೆಮ್ಮದಿದೆ. ಇವತ್ತು ಬೆಳಿಗ್ಗೆಯಿಂದ ನಮ್ಮ ಪಕ್ಷದ ನಾಯಕರು, ನಮ್ಮ ಅಭಿಮಾನಿಗಳು ಬೆಳಿಗ್ಗೆ 100 ಜನ 10-11 ಶಾಲೆಗೆ ಹೋಗಿ ಇನ್ನು 4 ಶಾಲೆ ಎಲ್ಲರಿಗೂ ಈ ವರ್ಷ ಈ ಸಂಸ್ಥೆ ಕೂಡ ಇದು ಜನರಿಂದ ನಡೆಯುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಬಂದು ಬಹಳ ಸಂತೋಷ ಆಗಿದೆ. ವಿಶೇಷವಾಗಿ ಈ ವರ್ಷ ನಾನು ಎಲ್ಲಿ ನೋಡಿಲ್ಲ, ತುಂಬ ಇಂತ ನೋಡಿದ್ದೇನೆ. ಎಲ್ಲ MD ಅವರು, ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಸೇರಿ ಇಂಥ ಒಂದು ಗ್ರಾಮೀಣ ಪ್ರದೇಶಕ್ಕೆ ಭೇಟಿ ಕೊಡ್ತಾ ವರ್ಷ ನನ್ನೊಂದು ಅನುಭವದಲ್ಲಿ ಪ್ರಥಮ ಬಾರಿಗೆ ಅಂತಿದೆ. ನಿಮಗೆ ಹೃತ್ಪೂರ್ವಕ ಅಭಿವಂದನೆಗಳು ಸರ್ ಎಲ್ಲರಿಗೂ.